ಪುಂಜಾಲಕಟ್ಟೆ ಸ್ವಸ್ತಿಕ್ ಫ್ರೆಂಡ್ಸ್ ಕ್ಲಬ್ ನೀಡುವ 2020-21ನೇ ಸಾಲಿನ ಸ್ವಸ್ತಿ ಸಿರಿ ರಾಜ್ಯ ಪ್ರಶಸ್ತಿಯನ್ನ ಸಾಂಸ್ಕೃತಿಕ ಕ್ಷೇತ್ರದ ಸಾಧನೆಗಾಗಿ ಕಲಾವಿದ ಸದಾಶಿವ ಡಿ ತುಂಬಿಯವರು ಪಡೆದುಕೊಂಡಿದ್ದಾರೆ. ತಾಲೂಕಿನ ತುಂಬೆ ಗ್ರಾಮದ ನಿವಾಸಿಯಾದ ಸದಾಶಿವ ಡಿ ತುಂಬೆ ಇವರು ತಾಂತ್ರಿಕ ಶಿಕ್ಷಣವನ್ನ ಪಡೆದು ಮಸ್ಕಂಡಾಕ್, ಪಣಂಬೂರು ಹಾಗೂ ಬಹ್ರೇನ್, ದುಬೈ ಹಾಗೂ ಶಾರ್ಜಾಗಳಲ್ಲಿ ಉದ್ಯೋಗದಲ್ಲಿದ್ದು ನಂತರ ಮಂಗಳೂರಿನ ಎಂಆರ್ಪಿಎಲ್ ಮ್ಯಾನೇಜರ್ ಆಗಿ ಸೇವೆಯನ್ನ ಸಲ್ಲಿಸಿ ನಿವೃತ್ತಿಯನ್ನ ಹೊಂದಿದವರು. ಧಾರ್ಮಿಕ, ಶೈಕ್ಷಣಿಕ, ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಗಳಲ್ಲಿ ಸಕ್ರಿಯವಾಗಿ ತನ್ನನ್ನು ಸದಾ ತೊಡಗಿಸಿಕೊಂಡಿರುವ ಇವರು ತನ್ನ ಕಾರ್ಯಕ್ಷೇತ್ರದಲ್ಲಿ ಇವರು ಸಲ್ಲಿಸಿರುವ ಅನನ್ಯ ಸೇವೆಗೆ ಸತತ 3 ಬಾರಿ ಔಟ್ಸ್ಟ್ಯಾಂಡಿಂಗ್ ಫಾರ್ಮರ್ ಪ್ರಶಸ್ತಿಯನ್ನ ಸ್ವೀಕರಿಸಿದ ಹೆಗ್ಗಳಿಕೆ ಹೊರತು ತನ್ನ ಉದ್ಯೋಗದ ಜೊತೆಗೆ ರಂಗ ನಿರ್ದೇಶಕರಾದ ದಿವಂಗತ ಶಾಂತರಾಮ್ ಕಲ್ಲಡ್ಕ, ಮಂಜು ವಿಟ್ಲ ಹಾಗೂ ಮಾಧವ ಜಪ್ಪು ಇವರ ಗರಡಿಯಲ್ಲಿ ಸತ್ಯ ತೆರಿನಗ, ಕುಂಕುಮ, ಡೊಂಬರಾಟದಲ್, ಬಂಗಾರ್ ಕಂಡನಿ, ಸರಸ್ವತಿ ಹಾಗೂ ಇತ್ತೀಚೆಗೆ ಇವರ ಸಾರಥ್ಯದಲ್ಲಿ ಇಂಚರ ಕಲಾವಿದರು ತುಂಬೆ ಇವರ ಅಭಿನಯದಲ್ಲಿ ಪ್ರದರ್ಶನ ಕಂಡ ತುಳು ನಾಟಕ ರಂಗದಲ್ಲಿ ದಾಖಲೆ ನಿರ್ಮಿಸಿದ ಸಂಜೀವ್ ದಂಡಕೇರಿಯವರ ಬಯ್ಯ ಮಲ್ಲಿಗೆ ನಾಟಕಕ್ಕೆ ದೊರೆತ ಅದ್ಭುತ ಜನಮನ್ನಣೆ ಇವರ ಕಲಾ ಸೇವೆಗೆ ಸಂದ ಗೌರವವಾಗಿದೆ. ಯಕ್ಷಗಾನವನ್ನ ಉಳಿಸಿ ಬೆಳೆಸುವುದರೊಂದಿಗೆ ಊರಿನ ಹವ್ಯಾಸಿ ಕಲಾವಿದರನ್ನ ಒಟ್ಟುಗೂಡಿಸಿ ಯಕ್ಷಗಾನವನ್ನ ಪ್ರದರ್ಶಿಸಿ ಮಹಿಷಾಸುರ, ಶಂಭಾಸುರ, ಮುರಾಸುರ, ಸುಂದಾಸುರ, ತಾಟಕಿ, ಪೆರಮಲ ಬಲ್ಲಾಳ, ಅಗ್ನಿ ಹಾಗೂ ಅಮರ ಶಿಲ್ಪಿ ಶಂಭು ಕಲ್ಕುಡ ಪಾತ್ರಗಳಲ್ಲಿ ಅಮೋಘ ಅಭಿನಯವನ್ನ ಪ್ರದರ್ಶಿಸಿರುವರು. ಬಾಲ್ಯದಿಂದಲೇ ಸಂಗೀತದ ಮೇಲೆ ವಿಶೇಷ ಆಸಕ್ತಿ ಹೊಂದಿರುವ ಇವರು ಆಕಾಶವಾಣಿ ಕಲಾವಿದರಾದ ಎಂಎಸ್ ಗಿರಿಧರ್, ಸುರೇಶ್ ಕಲ್ಲಡ್ಕ ಹಾಗೂ ಸಪ್ತಸ್ವರ ಆರ್ಕೆಸ್ಟ್ರಾ ಮಂಗಳೂರು ಇದರಲ್ಲಿ ಹವ್ಯಾಸಿ ಗಾಯಕರಾಗಿ ಗುರುತಿಸಿಕೊಂಡಿದ್ದಾರೆ. ಊರಿನ ಅವಕಾಶ ವಂಚಿತ ಗಾಯಕರುಗಳನ್ನು ಒಗ್ಗೂಡಿಸಿ ಇಂಚರ ಕಲಾವಿದರು ಎಂಬ ತಂಡದೊಂದಿಗೆ ಅನೇಕ ರಸಮಂಜರಿ ಕಾರ್ಯಕ್ರಮಗಳನ್ನು ನೀಡಿರುವ ಇವರು ಇಂಚರ ಹಾಗೂ ಸದಾ ಸಿಂಚನ ಎಂಬ ಧ್ವನಿ ಮುದ್ರಿತ ಸಿಡಿಯನ್ನು ನಿರ್ಮಿಸಿ ಬಿಡುಗಡೆಗೊಳಿಸಿದ ಹೆಗ್ಗಳಿಕೆ ಇವರದ್ದು. ಭರತನಾಟ್ಯ ಅಭ್ಯಸಿಸಿ ಕೇರಳ, ಬೆಂಗಳೂರು ಹಾಗೂ ಮಂಗಳೂರಿನಲ್ಲಿ ಹಲವು ಭರತನಾಟ್ಯ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ತುಳು ಚಲನಚಿತ್ರದಲ್ಲೂ ಅಭಿನಯಿಸಿದ್ದಾರೆ. ಶೈಕ್ಷಣಿಕವಾಗಿ ಹಿಂದುಳಿದ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕೊಡುವುದರ ಜೊತೆಗೆ ಬಡ ವಿದ್ಯಾರ್ಥಿಗಳನ್ನು ದತ್ತು ತೆಗೆದುಕೊಂಡು ಅವರ ಶಿಕ್ಷಣಕ್ಕಾಗಿ ನೆರವು ನೀಡುತ್ತಿರುವ ನಿಸ್ವಾರ್ಥಿ ತನ್ನ ಊರಿನ ಬಡ ಜನರ ಕಷ್ಟಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ತನ್ನ ಕೈಲಾದ ಸೇವೆಯನ್ನ ಸದಾ ಮಾಡುತ್ತಿರುವ ಇವರು ಅಂಧರ ಬಾಳಿಗೆ ದೃಷ್ಟಿ ಕೊಡಿಸಿದ ಧೀಮಂತರಿವರು. ಇದೀಗ ಸ್ವಸ್ತಿಕ್ ಫ್ರೆಂಡ್ಸ್ ಕ್ಲಬ್ ಪುಂಜಾಲಕಟ್ಟೆ ಇವರು ಸಾಂಸ್ಕೃತಿಕ ರಂಗದಲ್ಲಿ ಮಾಡಿರುವ ಸಾಧನೆಗೆ ಸ್ವಸ್ತಿ ಸಿರಿ ರಾಜ್ಯ ಪ್ರಶಸ್ತಿ 2021 ಪ್ರಶಸ್ತಿಗೆ ಪಾತ್ರರಾಗಿರುತ್ತಾರೆ. ಸನೀಪ್ ಸಾಲಿಯನ್, ವಿ4 ನ್ಯೂಸ್, ಬಂಟ್ವಾಳ.